ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲೆನ್ ಮಾತ ಮೋಕೆಳೆತ್ಕೊಂಡು ಪೊಸಕುರಲದ ಇನಿತ ಸುದ್ದಿಗೊಂಚಲು ಸುರುಮಾತುದಿಲ್ಲ. ಸುದ್ದಿಗೊಂಚಲ್ಗೂ ಸ್ವಾಗತ. ನಾಟಕ, ಯಕ್ಷಗಾನ, ಸಿನಿಮಾ ಕ್ಷೇತ್ರದ ಕಲಾವಿದರನ್ನ ಮಿತ್ತು ಕೆಲವರೆರ್ದು ದಬ್ಬಾಳಿಕೆ ದೌರ್ಜನ್ಯ ನಡೆತುಂದುಪ್ಪುನಿ ಖಂಡನೀಯ ಪಂಡದ ಆರೋಪಿಸಾದ ದಕ್ಷಿಣ ಕನ್ನಡ, ಉಡುಪಿ ಬೊಕ್ಕ ಕಾಸರಗೋಡು ಜಿಲ್ಲೆದ ಕಲಾವಿದರು ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಮನವಿ ಒಪ್ಪಿಯಾರು. ತುಳು ನಾಟಕ ಕಲಾವಿದರ ಒಕ್ಕೂಟದ ನಿರೆಂಡು ಕರಾವಳಿ ಜಿಲ್ಲೆದ ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ, ಕೋಸ್ಟಲ್ವುಡ್ ಕಲಾವಿದರಿನ ಬೊಕ್ಕ ತಂತ್ರಜ್ಞಾನ ಸಹಕಾರಿ ಒಕ್ಕೂಟ, ಕರಾವಳಿ ಚಲನಚಿತ್ರ ಬೊಕ್ಕ ಯಕ್ಷಗಾನ ಕಲಾವಿದರಿನ ನೇತೃತ್ವಡು ಕುಡ್ಲ ಡಾನ್ ಬೊಸ್ಕೋ ಸಭಾಂಗಣಡು ಒಟ್ಟು ಸೇರ್ನ 500 ಹೆಚ್ಚು ಕಲಾವಿದರು ಸೋಮವಾರ ಸಭೆ ನಡೆಪಾಯರು. ಅವೇದ ಬೊಕ್ಕ ಜಿಲ್ಲಾಧಿಕಾರಿಗೆ ಮನವಿ ಒಪ್ಪ್ಯಾಯರು. ಕರಾವಳಿಡು ಯಕ್ಷಗಾನ, ನಾಟಕ, ಸಿನಿಮಾ ತಂಡಲು ದೈವ ದೇವರನ್ನು ಬೊಕ್ಕ ಆರಾಧನಾ ಕ್ರಮಕ್ಲೇನು ಹಿಯಾಲಿಸಂದೆ ಅವೆತ ಮಹತ್ವವನ್ನು ತೆರಿಪಾವುನ ಅಪರೂಪದ ಕಥೆಕ್ಲೇನು ಪ್ರದರ್ಶನಡು ಕೊರೊಂದುಂಡು. ಆರಾಧನದ ಪಾವಿತ್ಯಗೆ ಭಂಗ ಕನಪುನ ಒವ್ವೇ ದೃಶ್ಯ ಸಂಭಾಷಣೆನು ನಾಟಕ ತಂಡಲು ಮಲ್ತೊಂದಿಚ್ಚ ಅಂಡ ಇಂಚಿಪ್ಪಗೆ ಕೆಲವೆರು ನಾಟಕನು ತೂವಂದೆ ಖಾಲಿ ನಾಟಕದ ಪುದರ್ನು ತೂದು ನಾಟಕ ಕಲಾವಿದರನ ಬಗೆಟ್ ಅಪಪ್ರಚಾರ ಮಂತೊಂದುಲ್ಲೇರು. ಕೆಲವೆರ್ನ ಕುಮ್ಮಕ್ಕದ್ದು ಕೆಲವು ಸಂಘಟನೆಗಳು ಕಲಾ ತಂಡಲೆದ ಮಿತ್ತು ಸವಾರಿ ಮಲ್ಪುನ ಬೊಕ್ಕ ಅನಾವಶ್ಯಕ ತೊಂದರೆ ಕೊರ್ಪುನ ಘಟನೆ ನಡೆತೊಂದುಂಡು ಪಂಡದು ಪ್ರಮುಖ ಕಲಾವಿದರು ತಂಗ್ಲೆನ ಅಭಿಪ್ರಾಯನ ವ್ಯಕ್ತಪಡಿಸಾಯರು. ಕರಾವಳಿಡು 1700 ಜಾಸ್ತಿ ಕಲಾವಿದರು 40 ಜಾಸ್ತಿ ತಂಡಲು ಇದ್ದದು ಅವೇತೋ ಕುಟುಂಬಲು ಇಂದಿತ ಆದಾಯದ ಮೂಲನೆ ನಂಬುದೇರು ಪಂಡದು ಮನವಿಡು ತೆರಿಪಾದೇರು. ಈ ಬಗೆಟು ಪಾತಿರ್ನ ತುಳು ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರು ಕಿಶೋರ್ ಡಿ ಶೆಟ್ಟಿ ತುಳು ಭಾಷೆ ಒರಿದಿನಿ ಯಕ್ಷಗಾನ ನಾಟಕರ್ದು ಪಂಡದು ಮಾತಿರಗ್ಲ ಗೊತ್ತುಂಡು. ನಮ್ಮ ಉಳ್ಳೈಡೆ ಒಂದೇ ಭೇದ ಉಪ್ಪು ಅಂಡ ನಮಕ್ ತೊಂದರೆ ಬನ್ನಗ ನಮ್ಮ ಒಂಜಿ ಆಪನೆ ನಮ್ಮ ಕಲಾವಿದರು ಎಂಚಿನ ತೊಂದರೆ ಅಂಡಲ ಒಂಜಾದ ಎದುರಿಸುವ ಏರೆಗ್ಲ ಪೋಡಿಯುಡು ಪಂದಿಜ್ಜಿ ಪಂಡದು ತೆರಿಪಾಯರು. ಅಕ್ಕಡಿಗೆ ಏಕವಚನ ಅವರು ಅಕ್ಕನ ಜಾತಿನಿಂದ ಮಲ್ತಾರೆ ಬಂದ ಅವೇನೇ ಪತ್ತದ ನಮ್ಮ ನಗಲು ಆಡೋನ ಚಾನ್ಸ್ ಉಂಟು ಅಂತ ಓಲ್ಲ ವಾದ ನೆಟ್ಟ ಕೋಪ ಬಂದಾಗ ಅಕ್ಕಡಿಗೆ ನಮ್ಮ ದಾಳ ಅಕ್ಕಡಿಗೆ ನೆರಬಲ್ಲಿ ನೆದಿಯರು ಬಣ್ಣ ಖಂಡಿತವಲ್ಲ ಏನು ನೆದಿಯರು ಅಕ್ಕ ಖಂಡಿತ ಅವರು ಅನುಭವಿಸೋಣ ಅವಾಗ ನಮಗೆ ದಾನ ಮಲ್ತಾರೆ ಆ ಏನು ಗಿಂಚ ಬಂಡೆ ಎಂಕಡೆಗೆ ಏಕವಚನ ಎಲ್ಲ ಜಾತಿನಿಂದ ಮತ್ತೆ ಬಂದಾಗ ಕೇಸ್ ಮಾಡಿ ಅಂತ ಬಂದಾಗ ಮಸ್ತ್ ತೊಂದರೆ ಮತ್ತೆ ಅದ್ರ ದಯಮತ್ತು ಐಕೊಂಜಿ ಕೈ ಪಾಡಂದ್ರೆ ನಮ್ಮ ಸೀದವಾದ ನಮ್ಮ ಅಕ್ಕಡೆ ಏಪ ಇಂಥ ನಮ್ಮ ದಿಸಿರ್ಬೋದು ನಮ್ಮ ಪ್ರಾಬ್ಲಮ್ ನಮ್ಮಿಂದ ಬಂದ ಖಂಡಿತವಾಗ್ಲೂ ನಮಗೆ ಅದು ಸ್ಪಂದನೆ ಕೊಡ್ತೇವೆ. ಯಾಕಂದ್ರೆ ಮಾತ್ರ ನಮ್ಮ ವೈಟ್ಲ ಕಮ್ಮಿ ಇದ್ದ ವೈಟ್ ಕಮ್ಮಿ ಇಲ್ಲ ನಮ್ಮ ವೈಟ್ಲ ನಮ್ಮ ಕಮ್ಮಿ ಇದ್ದ ಅಂಚದ ಪಟ್ಟ ಮಾತ್ರ ನಮ್ಮ ಒಂಜಾಗ ಖಂಡಿತವಾದ ನಮ್ಮ ಈ ಒಂಜಿ ಲೆಕ್ಕ ಖಂಡಿತ ಯಶಸ್ಸು ದಿಕ್ಕು ಮಾಡೋದಕ್ಕೆ ನನಗೆ ಮನೊಂದು. ವಿಜಯ್ ಕುಮಾರ್ ಕೊಡಿಯಲ್ಬೈಲ್, ದೇವದಾಸ್ ಕಾಪೆಕಾಡ್, ಕೆಟಿ ಗಟ್ಟಿ, ಕೃಷ್ಣಾಜಿ ಮಂಜೇಶ್ವರ, ಮಧು ಬಂಗೇರ ಕಲ್ಲಡ್ಕ, ಸಂದೇಶ್ ಕಲಾ, ಯಕ್ಷಗಾನ ಕಲಾವಿದರು ಅಶೋಕ್ ಶೆಟ್ಟಿ, ತಮ್ಮ ಲಕ್ಷ್ಮಣ, ಚೇತನ್ ರೈ ಮಾಣಿ, ಪ್ರಕಾಶ್ ಶೆಟ್ಟಿ ಧರ್ಮನಗರ, ಜಗನ್ ಪಾವರ್, ಉಡುಪಿ ಪೆರ್ಡೂರ್ದ ಪೆರ್ಡೂರ್ ಕುರ್ದಿ ಕಲಾವಿದರ್ದ ಪ್ರಭಾಕರ್ ಕಲ್ಯಾಣಿ ಇಂಚಿತ್ತು ಪ್ರಮುಖರು ಈ ಪೊರ್ತುಡು ಒಟ್ಟಿಗೆ ಎತ್ತಿರು. ದಬ್ಬಾಳಿಕೆ ಬಂದಾಗ ಭಾರಿ ಭಾರಿ ಬೇಜಾರಿನ ಸಂಗತಿ. ನಮ್ಮ ಹೊರದಲ್ಲಿ ಆಗಿರೋದು ಸಮಾಧಾನ ವೇದ ದಂಡ ನಾವು ಸ್ವಲ್ಪ ಸಾಧಾರಣ ಹೋಗಿ ದಂಡ ಬಣ್ಣದಂತ ಲೇಟು ಆನ ಮನ್ಕನಗಳನ್ನ ಬರ್ಚಿ ದಯ ಬಂದಾಗ ಮತ್ತು ಪ್ರತಿಯೊಂಜಿ ಡೈಲಾಗ್ ಬಂದಾಗಲ್ಲ ಕೋಡಿಗೇನು ಎರಡು ಭಯೋತ್ಪಾದಕ ನಮ್ಮ ಮಕ್ಕಳು ಕೋಡಿಗೆ ಇದು ಭಾರಿ ಬೇಜಾರು ಸಂಗತಿ, ಭಾರಿ ಬೇಜಾರು. ಒಂದು ದೈವನಾಡು ಒರೇನಾಡು ನಮ್ಮ ಓಲಿ ಇಲ್ಲ ಮಾತ್ರ ನಮ್ಮ ನಾಡು ಇಲ್ಲ ಪ್ರತಿ ಅವರಿಗೇನು ಇಲ್ಲ ಅಲ್ಲ ದೈವ ದೈವದ ಪೂಲ್ಯದ ಒಂದು ಪ್ರಥಮ ನಾಟಕ ಮಾಡುವ ಅವನು ನಮ್ಮ ಉತ್ತಾರ ಕೋಪನ ಒಡೆಗಳ ಕೋಪ ಅಂತ ದೈವದ ಪ್ರಸಾದವನ್ನು ದೀದು ಆ ಗಣಪತಿ ದಿನದ ಪ್ರಸಾದವನ್ನು ಸಾಗಿ ದೈವದೇವರು ನಮ್ಮೊಂದು ಬರ್ತಿನಾಗ ನಮ್ಮ ತಮಾಷೆ ಓದ್ ಮಾಡ್ತಾರೆ. ಒಂದು ಕ್ರಿಯೇಟ್ ಮಾಡ್ತದೆ ಕೆಲವು ಇಂಚಿಪ್ಪು ಕೆಲವು ಮೇಧಾವಿ ಇಂಚಿಪ್ಪು ಮೇಧಾವಿಲ್ಲ ಮೊದಲ ಮೇಧಾವಿಲ್ಲ ಪುರಾಣವು ಬರೆತ್ತಿನಂಚಿನ ಮೇಧಾವಿಲ್ಲ ಅಗ್ಲಿಡ್ದು ಈ ತೊಂದರೆ
ಈ ಲೆಕ್ಕೊಡ್ದೆಚ್ಚ ಕಲ್ತಿ ಕೂಡಲೇ ಅವು ಅಂಚಿನ ಅವು ಕಲಾವಿದರು ಪಾಪ ಅದನ್ನು ಬಂದಿದ್ದಾನೆ ಮಲ್ಪೇರು ಹೌದಲ್ಲ ಮಕ್ಕಳು ಮಲ್ಪನದ್ದು ಗೋಡೊಂದು ಮಲ್ಪನಂತ ಒಂಜಿ ಕಲೆ ಒಂಜಿ ಕಲೆಗೆ ಪ್ರೋತ್ಸಾಹ ಒಂಜಿ ಒವ್ವೇ ವಿಷಯ ಅವಳು ದೇಶವಂತ ಬಳಿಗೆ ಅವಳು ಏತೋ ಕಲಾವಿದರಿಗೆ ಒಟ್ಟುಕೊಂಡವು ಏತೋ ಕಲಾವಿದರನ್ನು ಅವು ಗುಣಪಾಡು ಏತೋ ಪ್ರದರ್ಶನಗಳು ಏತೋ ಸಂಘ ಸಂಸ್ಥೆಗಳು ಏತೋ ಶಾಲೆ ಅವು ಉದಾಹರಣೆ ಪ್ರತಿಯೊಂದು ನಾಟಕದಲ್ಲ ಪ್ರತಿಯೊಂದು ನೆಡ್ತಲ ಇತ್ತಲ ಹಾಡು ದಿನದಲ್ಲಿ ಎಣ್ಣೆ ಹಾಕ್ತೀನಿ ಅಂಚಾದ ಕಲಾವಿದರಿಗೆ ಒಂಜಿ ಈ ನಮ್ಮದೊಂದು ಕೋಡಿಗೆ ಅಭಿನಯ ಮಾಡ್ತಾರೆ ಕೋಡಿಗೆ ಒಂದು ಡೈಲಾಗ್ ತತ್ತದು ಬಂದು ನನ್ನ ಮನದಲ್ಲಿ 10 ಜನ ಬರ್ತಾರೆ ಆ ಡೈಲಾಗ್ ಇದು ಪುರ ಒಂಜಿ ಭಯದ ವಾತಾವರಣ ದೈವದೇವರು ಯಾಪಬೇಕು ಯಕ್ಷಗಾನೋಡು ಯಾಪೋಟ್ నుంచి ಪ್ರತಿ ಪೌರಾಣಿಕ ಪ್ರಸಂಗಗಳ ದೈವಗಳು ಬೇಡ ಯಕ್ಷಗಾನೋಡು ಇತ್ತೆಲ್ಲ ಧರ್ಮಸ್ಥಳ ಇತ್ತೆಲ್ಲ ದೈವಗಳು ಅಂಡ್ ಅವ ಹೇಳೋಣ ನಮಗೆ ಇತ್ತನೇ ಅಂತ ಅಲ್ಲ ಐಟದಾಲ ಮಿಸ್ಟೇಕ್ ಇತ್ತು ಮತ್ತು ಕಾಣು ನಾವು ಮಿಸ್ಟೇಕ್ ಮಾಡ್ತಾರೆ ನಾನು ಚೂರು ತೆಗ್ದು ಅದಾದ ನಂತರ ಅಭಾಸ ಅವಾಗ ನಂತರ ಪಣಲಿ ಪಣ್ಣ ಕೆಲವು ಸರ್ತಿ ದಾದಾಪು ಬಂದಾಗ ಮೇಲ್ಗಳು ಹಾಗೆ ಬರ್ಕೊಂಡು ಬಂದಾಗ ಭಾರಿ ಬೇಜಾರು ಕಲಾವಿದರಿಗೆ ಬೆಲೆನೇ ಇರ್ತ ಆಪುದು ಇನ್ನೂ ಈ ದಬ್ಬಾಳಿಕೆ ಉಂಟು ಮತ್ತು ಒಂದು ಮುಕ್ತವಾದ ರಂಗೋಡು ಮತ್ತು ನಾಟಕ ಮಾಡ್ತಾರೆ ಕಲಾವಿದರಿಗೆ ಒಂದು ಅವಕಾಶ ಕೊಡೋದು ನಮ್ಮ ಒಂದು ಮನವಿದೆ ಕಡೆಗೆ ನಮ್ಮನ್ನ ಲಾಸ್ಟ್ಗೆ ಅಕ್ಲಿಗೆ ಒಂದು ತಿಕ್ಕಿನ ಉಪಾಯ ಎಂಚಿನ ಮಂಡ ಒಂದು ಸಮುದಾಯನ ಪತ್ತದು ಒಂದು ಹಿಂದುಳಿದ ಸಮುದಾಯನ ಪತ್ತದು ಈಗ ನಮಗೆ ಗುಂಡು ನನ್ನ ಐದು ದಾನ ಮಾಡ್ತಾರೆ ಆಪೂಜೆ ಮಾಡ್ಕೊಂಡು ಇಷ್ಟಿಡು ಒಂದು ಜಾತಿನ ಪ್ಲ್ಯಾನ್ ಉಂಟು ಐದು ದಾನ ಮಾಡ್ತಾರೆ ಎದುರು ಪಾತ್ರ ಆಪೂಜೆ ಅಂಡ್ ಐದು ನಮ್ಮ ಕಲಾವಿದರನ್ನ ಉತ್ತರ ಕೊಡ್ತೇವೆ ಎಲ್ಲ ಜಾತಿನಿಂದನೇ ಧರ್ಮನಿಂದನೇ ಬಂದು ಏಕವಚನದ ಪಾತ್ರನೇ ಉತ್ತರ ಕೊಡ್ತೇವೆ ಆಯಿತು ಬಟ್ ಮುಗಿಯೊಂದು ಬೈದನೊಂದು ನಾನೊಂದು 2-3 ಜನ ಮಾತ್ರ ಉಳ್ಳೇದು ಅಂಡ್ ಇರುವನೇ ಇಸುವುದು ಲಕ್ಕ ದಿನ ಒಂದು ಬೆಳ್ತಂಗಡಿದ ಕುಲ ಇತ್ತೆ ಕೂಡ ಆಗ್ತದೆ ಅಂಡ್ ತೂಕ ಕೋಡೆ ಸ್ಟಾರ್ಟ್ ಮಾಡ್ತಾರೆ ಆಯ್ತದಲ್ಲ ಉತ್ತರ ಕೊರಡು ದಿಜ್ಜ ಮತ್ತು ನಾನು ಉತ್ತರ ಕೊಡ್ತೀನ ಬಡ್ಸಿ ನಮ್ಮ ಕೆಲಸ ನಮ್ಮ ಮತ್ತೊಂದು ಬೈ ಮಾತಾಡಲಿಕ್ಕೆ ಬರ್ತಾರೆ ಇಲ್ಲಿ ಪೂರ ಕೆಲವು ಸಾಮಾಜಿಕ ನಾಟಕ ಮಾಡ್ಕೊಂಡು ಕೂಡ ಈ ನೆಟ್ಟು ಭಾಗವಹಿಸ್ತೀನಿ ಮಸ್ತ್ ಕೃತಜ್ಞತೆ ದಯಮಾಡಿ ನಾನು ಇಂಥ ನಿಕ್ಲೆಗಳ ಒಳ್ಳೆ ರೀತಿಯ ತೊಂದರೆ ಬರ್ತಾ ಮಂಜಿನ ಸಾಧ್ಯತೆ ನಮ್ಮ ಈಗಲೂ ಒಟ್ಟಿಗೆ ಸೇರಿದ ಮಾತೆಲ್ಲ ಮಲ್ಲ ಸಂಖ್ಯೆಡು ಮಾಧ್ಯಮ ಬಂಧುಗಳು ಮತ್ತು ಸಾಕಾರ ಕೊರಿಯರು ಲಕ್ಷ್ಮಣ್ ಕುಮಾರ್ ಮಲ್ಲೂರು ಸಭೆ ಸುಧಾರಿಕೆ ಮಲ್ತೇರು ಸುದ್ದಿವಂತರಿಗೂ ಸ್ವಾಗತ. ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಗೆ ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಡು ಮಾತಾ ತಯಾರಿಲು ಆವೊಂದಿತದು. ಕ್ಷೇತ್ರ ವ್ಯಾಪ್ತಿಗೆ ಬರ್ಪುನ ಕೇರಳ ಕರ್ನಾಟಕ ಗಡಿ ಭಾಗಡು ಚೆಕ್ ಪೋಸ್ಟ್లను ಓಪನ್ ಮಾಡ್ತದಂಡು. ಈ ಸರ್ತಿಲ 85 ವರ್ಷ ಮಿತ್ತದ ಬೊಕ್ಕ ಅಂಗವೈಕಲ್ಯ ಇತ್ತಿನ ಮತದಾರರಿಗೆ ಅಂಚೆ ಮತಪತ್ರದ ಮೂಲಕ ಮತದಾನ ಮಲ್ಪೆರೆ ಅವಕಾಶ ಕಲ್ಪಿಸಾದನ್ ಪಂಡದು ಕುಡ್ಲ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕುಡ್ಲ ಉಪವಿಭಾಗದ ಉಪವಿಭಾಗಾಧಿಕಾರಿ ಹರ್ಷವರ್ಧನ್ ಎಸ್ಜೆ ತಿಳಿಸಿದರು. ಲೋಕಸಭಾ ಚುನಾವಣೆದ ಹಿನ್ನೆಲೆಡು ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿದ ಚುನಾವಣೆ ತಯಾರಿದ ಬಗೆಟ್ ಉಳ್ಳಾಲ ನಗರಸಭಾ ಕಚೇರಿಡ ನಡೆತಿನ ಸುದ್ದಿಗೋಷ್ಠಿಡು ಮಾಹಿತಿ ಕೊರ್ನ ಕುಡ್ಲ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕುಡ್ಲ ಉಪವಿಭಾಗದ ಉಪವಿಭಾಗಾಧಿಕಾರಿ ಹರ್ಷವರ್ಧನ್ ಎಸ್ಜೆ ಕುಡ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಡು 85 ವರ್ಷ ಮಿತ್ತದ 1481 ಮತದಾರರಿತ್ತದು 1517 ಅಂಗವೈಕಲ್ಯಕ್ಕೆ ಒಳಪಡೆಯಿನ ಮತದಾರರಿತ್ತದು ಒಟ್ಟು 2,989 ಅಂಚೆ ಮತದಾರರಿತ್ತದು. ಈ ಮತದಾರರು ಇಲ್ಲದೆ ಓಟು ಪಾಡ್ನ ಅವಕಾಶ ಉಂಟು. ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಡು ಬರ್ಪುನ ಉಲ್ಲಾಲ ಬೊಕ್ಕ ಕೊನಾಜಿ ಪೊಲೀಸ್ ಠಾಣಾ ವ್ಯಾಪ್ತಿಡು ಒಟ್ಟು 7 ಚೆಕ್ ಪೋಸ್ಟ್ ಮೂಜಿ ಚೆಕ್ ಪೋಸ್ಟ್ ಕರ್ನಾಟಕ ಪೊಲೀಸರು ತಪಾಸಣೆ ಮಲ್ಪೆರಿತದು. ಒಂಜಿ ಚೆಕ್ ಪೋಸ್ಟ್ ಕರ್ನಾಟಕ ಬೊಕ್ಕ ಕೇರಳ ಪೊಲೀಸರು ಒಟ್ಟಾದ ಚೆಕ್ ಪೋಸ್ಟ್ ಶುರು ಮಲ್ತದೇರು. ಒರಿನ ಮೂಜಿ ಚೆಕ್ ಪೋಸ್ಟ್ ಕೇರಳ ಪೊಲೀಸರು ನಿರ್ವಹಿಸಾವೇರು. ಪ್ರತಿ ಚೆಕ್ ಪೋಸ್ಟ್ ಪೊಲೀಸರು ಕೇಂದ್ರ ಮೀಸಲು ಪಡೆದ ಪೊಲೀಸರು ಸೇರಿನಂಚ ನೋಡಲ್ ಅಧಿಕಾರಿಗಳು ಸಿಬ್ಬಂದಿ ತಪಾಸಣೆ ಮಲ್ಪೆರೆ ಉಲ್ಲೇರು ಪಂಡದು ತಿಳಿಪಾಯರು. ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ. ಆದ್ದರಿಂದ ದಿನಾಂಕ 16/3/2024ರಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರ್ತದೆ. ಈ ಸಂಬಂಧ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ದಿನಾಂಕ 16/3/2024ರಿಂದ 6/6/2024ರವರೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರ್ತದೆ. ಈ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರ ಸಂಖ್ಯೆ 17 ಮೀಸಲಾತಿ ಸಾಮಾನ್ಯ ಇರ್ತದೆ. ಚುನಾವಣಾ ವೇಳಾಪಟ್ಟಿ
ಚುನಾವಣೆ ನೋಟಿಸ್ ಹೊರಡಿಸುವ ದಿನಾಂಕ 28/3/2024. ಚುನಾವಣೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ 4/4/2024 ಗುರುವಾರ. ನಾಮಪತ್ರ ಪರಿಶೀಲನೆಯ ದಿನಾಂಕ 5/4/2024. ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ 8/4/2024. ಚುನಾವಣೆಯನ್ನು ದಿನಾಂಕ 26/4/2024 ಶುಕ್ರವಾರ ಚುನಾವಣೆ ನಡೆಯುತ್ತದೆ. ಮತ ಎಣಿಕೆ 4/6/2024 ಮಂಗಳವಾರ ಮತ ಎಣಿಕೆಯನ್ನು ನಿಗದಿಪಡಿಸಲಾಗಿದೆ. ಚುನಾವಣೆ ಪ್ರಕ್ರಿಯೆ ಮುಕ್ತಾಯಗೊಳ್ಳುವ ದಿನಾಂಕ 6/6/2024 ಗುರುವಾರ. ತದನಂತರ ಚುನಾವಣಾ ನೀತಿ ಸಮಿತಿಯನ್ನು ತಾನೇ ಸ್ಟಾಪ್ ಆಗ್ತದೆ. ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮುಲ್ಲೈ ಮೊಹಿಲನ್ ಎಂಪಿ ಭಾರತೀಯ ಆಡಳಿತ ಸೇನೆ ಅವರು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಯಾವುದೇ ಜನಪ್ರತಿನಿಧಿಗಳು ನಾಮಪತ್ರ ಸ್ವೀಕರಿಸಲು ಸ್ಥಳವನ್ನು ಚುನಾವಣಾಧಿಕಾರಿಗಳ ಕಚೇರಿ 17 ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಜಿಲ್ಲಾಧಿಕಾರಿಯವರ ಕಚೇರಿ ಮಂಗಳೂರು ಇಲ್ಲಿ ಸಲ್ಲಿಸಬಹುದಾಗಿರುತ್ತದೆ. ಸಹಾಯಕ ಚುನಾವಣಾಧಿಕಾರಿ ಹಾಗೂ ಕಚೇರಿಯ ವಿವರ. ಸಹಾಯಕ ಚುನಾವಣಾಧಿಕಾರಿ ಕಚೇರಿಯನ್ನು ನಾವು ಇಲ್ಲಿ ನಗರಸಭೆ ಕಾರ್ಯಾಲಯ 2ನೇ ಮಹಡಿ, ಉಳ್ಳಾಳ ನಗರಸಭೆ, ಉಳ್ಳಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ನಾವು ಸಹಾಯಕ ಚುನಾವಣಾಧಿಕಾರಿಗಳ ಕಚೇರಿಯನ್ನು ಮಾಡಿದ್ದೀವಿ. ನಾನು ಹರ್ಷವರ್ಧನ ಎಸ್ ಜೆ, ಉಪವಿಭಾಗಾಧಿಕಾರಿ ಮಂಗಳೂರು. ನಾನು ಸಹಾಯಕ ಚುನಾವಣಾಧಿಕಾರಿಯಾಗಿ ಉಳ್ಳಾಳ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಯನಿರ್ವಹಿಸ್ತೀನಿ. 204 ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರ ವಿವರ. 204 ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಟೋಟಲ್ ವೋಟರ್ಸು ಪುರುಷರು 1,01,653 ಇದ್ದು ಮಹಿಳೆಯರು 1,05,617 ಇದ್ದಾರೆ. ತೃತೀಯ ಲಿಂಗಿಯವರು 6 ಜನ ಇದ್ದು ಒಟ್ಟು 2,07,276 ಜನ ಮತದಾರರಿದ್ದಾರೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಈಗ ಯುವ ಮತದಾರರು 4,280 ಯುವ ಮತದಾರರಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಹಿಂದೆ ಪೋಸ್ಟಲ್ ಬ್ಯಾಲೆಟು 80 ವರ್ಷ ಮೇಲ್ಪಟ್ಟು ಮತ್ತು PWD ಅವರಿಗೆ ಇತ್ತು. ಈಗ ಮಾನ್ಯ ಚುನಾವಣಾ ಆಯೋಗವು ಸದರಿ ಇದಕ್ಕೆ ಅಮೆಂಡ್ಮೆಂಟ್ ತಂದು 85 ವರ್ಷ ಮೇಲ್ಪಟ್ಟ ಮತದಾರರಿಗೆ ಮತ್ತು PWD ಮತದಾರರಿಗೆ ಅವಕಾಶ ಕಲ್ಪಿಸಿದೆ. ಅದೇ ಥರ ಮಂಗಳೂರು ವಿಧಾನಸಭಾ ಕ್ಷೇತ್ರದ 204 ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 85+ ವೋಟರ್ಸ್ 961 ಇದ್ದಾರೆ. 90+ 487, 100+ ಶತಾಯುಷಿಗಳು 23 ಜನ, ಒಟ್ಟು 1,471 ಹಾಗೂ PWD ವೋಟರ್ಸ್ 1,518. ಒಟ್ಟು ಪೋಸ್ಟಲ್ ಬ್ಯಾಲೆಟ್ಗೆ ಅರ್ಹರಿರುವಂಥವರು 2,989 ಮತದಾರರಿದ್ದಾರೆ. ವಿಧಾನಸಭಾ ಕ್ಷೇತ್ರ 204 ಮಂಗಳೂರು, ಇದರ ಒಟ್ಟು ಮತಗಟ್ಟೆಗಳ ಸಂಖ್ಯೆ 210. ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಅರ್ಜಿಗಳು ವರ್ಷ ಪೂರ್ತಿ ಮತದಾರರ ಪಟ್ಟಿಗೆ ಸೇರಿಸೋದಾಗಿರ್ಬೋದು, ತೆಗೆಯೋದಾಗಿರ್ಬೋದು, ಶಿಫ್ಟಿಂಗ್ ಮಾಡೋದಿರ್ಬೋದು ನಡೀತಾ ಇರ್ತದೆ. ಅದೇ ಥರ ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ತಿದ್ದುಪಡಿ ಅರ್ಜಿಗಳು ನಡೀತಾ ಇದೆ. ನಾವು ಶಿಫ್ಟಿಂಗು ಅಥವಾ ಚೇಂಜಸ್ ಏನೇ ಆಗೋದಿದ್ರೂ 24ನೇ ತಾರೀಕು ಕಟ್ ಆಫ್ ಡೇಟ್ ಇರ್ತದೆ. ತದನಂತರ ಯಾವುದೇ ರೀತಿ ಡಿಲಿಷನ್ಸ್ ಆಗಲಿಕ್ಕಿಲ್ಲ. ಚುನಾವಣಾ ವರ್ಷದಲ್ಲಿ ಯಾವುದೇ ರೀತಿ ನಾವು ಡಿಲಿಷನ್ಸು ಯಾವುದು ಮಾಡಲ್ಲ. ಫಾರ್ಮ್ 7 ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಅದೇ ರೀತಿ ಎಲೆಕ್ಷನ್ಸ್ ಮುಗಿಯೋವರೆಗೂ ಪೆಂಡಿಂಗ್ ಇರ್ತದೆ. ಮಾದರಿ ನೀತಿ ಸಮಿತಿ ಅನುಷ್ಠಾನಕ್ಕೆ ಸಂಬಂಧಿಸಿದ ತಂಡಗಳ ವಿವರ. ಮಾದರಿ ನೀತಿ ಸಮಿತಿಗೆ ಸಂಬಂಧಿಸಿದಂತೆ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ, ಜಿಲ್ಲಾ ಪಂಚಾಯತ್ ಮಂಗಳೂರು ಡಾಕ್ಟರ್ ಆನಂದ್ ಕೆ, ಭಾರತೀಯ ಆಡಳಿತ ಸೇನೆ ಅವ್ರನ್ನ ಮಾಡಿದ್ದೀವಿ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತಗೊಳಿಸಿದಂತೆ
ಡಾಕ್ಟರ್ ಪ್ರಶಾಂತ್ ಕುಮಾರ್ KS, ಸಂಯೋಜಕರು, ಬ್ಲಾಕ್ ಸಂಪನ್ಮೂಲ ಕೇಂದ್ರ ಮಂಗಳೂರು. ಇವರು MCC ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಮಾದರಿ ನೀತಿ ಸಂಹಿತೆ ಸಂಬಂಧಪಟ್ಟಂತೆ ಈಗ ನಾವು ನಾವು ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಲು ನಾವು ತಂಡಗಳನ್ನ ಮಾಡಿದ್ದೀವಿ. ಅದೇ ಥರ ನಮ್ಮಲ್ಲಿ 3 ಕಡೆ ನಮ್ಮದು ಕರ್ನಾಟಕ, ನಮ್ಮ ಉಳ್ಳಾಳ ಮಂಗಳೂರು ವಿಧಾನಸಭಾ ಕ್ಷೇತ್ರ, 7 ಕಡೆ ಕೇರಳಗೆ ಗಡಿ ಹಂಚಿಕೊಳ್ಳುವಂಥ ರಸ್ತೆಗಳಿದೆ. ಅದರಲ್ಲಿ ನಾವು ಕರ್ನಾಟಕದಿಂದ 3 ಕಡೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ಗಳನ್ನ ಹಾಕಿದ್ದೀವಿ. ಮಿಕ್ಕಿದ ಕಡೆ ಕೇರಳದವರು ಇದು ಮಾಡಿದ್ದಾರೆ. ಈ 3 ಚೆಕ್ ಪೋಸ್ಟ್ಗಳು, ಒಂದು ಮುಡಿಪು ಹತ್ರ ಹಾಕಿದ್ದೀವಿ, ತಲಪಾಡಿ ಇಂಟರ್ಸ್ಟೇಟ್ ಚೆಕ್ ಪೋಸ್ಟು, ಮುಡಿಪು, ನೆಟ್ಟಿಲ ಪದವು 3 ಚೆಕ್ ಪೋಸ್ಟ್ಗಳಿದೆ. 3 ಚೆಕ್ ಪೋಸ್ಟ್ಗಳಲ್ಲೂ 3 ಪಾಳಿಯಲ್ಲಿ 3 SST ಟೀಮು, ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮು ಡೆಪ್ಯೂಟ್ ಮಾಡಿದ್ದೀವಿ. ಜೊತೆಗೆ ಅಲ್ಲಿ ನಮ್ಮ ಆರ್ಮ್ಡ್ ಫೋರ್ಸಸ್ಸು ಜೊತೆಗೆ ಪೊಲೀಸ್ ಪರ್ಸನಲ್ ಇರ್ತಾರೆ. ಅದು 3 ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಬೆಳಗ್ಗೆ 6ರಿಂದ 2, 2ರಿಂದ 10, 10ರಿಂದ ಪುನಃ ಬೆಳಗ್ಗೆ 6 ಗಂಟೆವರೆಗೆ ಕಾರ್ಯನಿರ್ವಹಿಸ್ತಾರೆ. ನಮ್ಮದು 3 ಶಿಫ್ಟಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ಸ್ ಟೀಮ್ ಮಾಡಿದ್ದೀವಿ, FST ಟೀಮ್ಸು. ಪ್ರತಿ ಪಾಳಿಯಲ್ಲಿ 3 ತಂಡಗಳಿರ್ತದೆ. ಅವರು ಯಾವುದೇ ರೀತಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿರೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಅವರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಪಾಳಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ವಿಡಿಯೋ ವಿವಿಂಗ್ ಟೀಮ್ ಹೊಂದಿರ್ತದೆ. ಟೋಟಲ್ ನಾವು 21 ಸೆಕ್ಟರ್ಸ್ ಆಗಿ ವಿಂಗಡಿಸಿದ್ದೀವಿ. 21 ಸೆಕ್ಟರ್ ಆಫೀಸರ್ಸ್ ಇದ್ದಾರೆ. ಒಂದು ಅಕೌಂಟಿಂಗ್ ಟೀಮ್ ಮಾಡಿದ್ದೀವಿ, ಒಂದು MCC ಟೀಮ್ ಇದೆ, ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಒಬ್ಬರು ಇರ್ತಾರೆ. ಅದೇ ರೀತಿ ಚುನಾವಣಾ ಸಂಬಂಧಿತ ಯಾವುದೇ ರೀತಿ ದೂರುಗಳಿದ್ದಲ್ಲಿ, ಯಾವುದೇ ರೀತಿ ಮಾಹಿತಿ ಬೇಕಾಗಿದ್ದಲ್ಲಿ ನಾವು ಅದಕ್ಕೆ ಒದಗಿಸಲಿಕ್ಕೆ ಅಂತ 24 ಗಂಟೆಗಳು 24 ಗಂಟೆಗಳು ಕಾರ್ಯಾಚರಣೆ ನಡೆಸುವ ಕಂಟ್ರೋಲ್ ರೂಮ್ಗಳನ್ನ ನಾವು ಜಿಲ್ಲೆಯ ಹಂತದಲ್ಲೂ ಹಾಗೂ ನಮ್ಮ ವಿಧಾನಸಭಾ ಹಂತದಲ್ಲೂ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಜಿಲ್ಲಾಧಿಕಾರಿ ಕಚೇರಿ ಚುನಾವಣಾ ಕಂಟ್ರೋಲ್ ರೂಮ್ ಟೋಲ್ ಫ್ರೀ ನಂಬರ್ 1950 ಆಗಿರ್ತದೆ. ಅದೇ ರೀತಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಟ್ಟದ ಕಂಟ್ರೋಲ್ ರೂಮ್ ನಮ್ಮ ಇಲ್ಲಿ ARO ಆಫೀಸಲ್ಲೇ ಇದ್ದು ಕಂಟ್ರೋಲ್ ರೂಮ್ ನಂಬರ್ 0820 20100081 ಇರ್ತದೆ. ಸೊ ಚುನಾವಣಾ ಆಯೋಗವು ಚುನಾವಣೆಯನ್ನು ಸುಲಲಿತವಾಗಿ ನಡೆಸಲು ಮತ್ತು ಯಾವುದೇ ರೀತಿ ತೊಂದರೆಗಳು ಇಲ್ಲದಾಗ ನಡೆಸಲು ಸಾರ್ವಜನಿಕರಿಗೆ IT ಅಪ್ಲಿಕೇಶನ್ಸ್ ಬಗ್ಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಲು ECI ವೆಬ್ಸೈಟ್ ಬಗ್ಗೆ ಹೋಗಿ ಮಾಹಿತಿ ಪಡೆಯಬಹುದಾಗಿರ್ತದೆ. ಯಾವುದೇ ಚುನಾವಣೆ ಪ್ರತಿನಿಧಿಸುವಂಥ ಪ್ರತಿನಿಧಿಗಳು ಅಥವಾ ರಾಜಕೀಯ ಪಕ್ಷಗಳು ಯಾವುದೇ ರೀತಿ ರ್ಯಾಲಿ ನಡೆಸುವುದಕ್ಕಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಸುವಿಧಾ ಅಪ್ಲಿಕೇಶನ್ಸ್ ಬಿಟ್ಟಿದ್ದೀವಿ. ಅದ್ರ ಪ್ರಕಾರ ಅವರು ಪರ್ಮಿಷನ್ಸ್ ಪಡ್ಕೊಂಡು ಇದು ಮಾಡಬೇಕಾಗಿರ್ತದೆ. ನಮ್ಮ ಸ್ವೀಪ್ ಆ್ಯಕ್ಟಿವಿಟೀಸ್ನೆಲ್ಲ ನಮ್ಮ EO ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ವಿಜಿಲ್ ಅಂತ ಅಪ್ಲಿಕೇಶನ್ಸು ಲಾಸ್ಟ್ ಎಲೆಕ್ಷನ್ಸ್ 2019 ಎಲೆಕ್ಷನ್ಸಿಂದ ಲಾಂಚ್ ಮಾಡಿದ್ದೀವಿ. ಸಾರ್ವಜನಿಕರು ಯಾವುದೇ ರೀತಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇದೆ ಅಂದರೆ ವಿಜಿಲ್ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿಕೊಂಡು ಆ ಅಪ್ಲಿಕೇಶನ್ಸಲ್ಲಿ ಅವರು ಯಾವುದೇ ರೀತಿ ಈ ಉಲ್ಲಂಘನೆ ಆಗಿರೋದ್ರ ಬಗ್ಗೆ GPS ಆಧಾರಿತ ಫೋಟೋ ಮುಖಾಂತರ ನಮಗೆ ದೂರು ಸಲ್ಲಿಸಿದ್ರಲ್ಲಿ ನಾವು ವಿತಿನ್ 30 ನಿಮಿಷದೊಳಗಡೆ ಆ ಸ್ಥಳಕ್ಕೆ ಹೋಗಿ ನಾವು ಆ ದೂರನ್ನು ನಾವು ಸಮಸ್ಯೆನ ಬಗೆಹರಿಸೋಕ್ಕೆ ನಾವು ಕಾರ್ಯನಿರ್ವಹಿಸ್ತೀವಿ. ಅದೇ ರೀತಿ ESMS ಸಾಫ್ಟ್ವೇರ್ನ ಮಾಡಿದ್ದಾರೆ. ಯಾವುದೇ ರೀತಿ ಸೀಜರ್ಸ್ ಅಪ್ಲಿಕೇಶನ್ಸು ಯಾವುದೇ ಸೀಜರ್ಸ್ ಇದ್ರೂ ಎಲ್ಲ ಸಂಬಂಧಪಟ್ಟ ಇಲಾಖೆಗಳು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, RTO ಆಗಿರ್ಬೋದು, ಅಥವಾ ಇತರ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ARO ಆಫೀಸ್ ನಾವು ಎಲ್ಲರಿಗೂ ESMS ಸಾಫ್ಟ್ವೇರ್ ಬಗ್ಗೆ ಎಲ್ಲರಿಗೂ ತರಬೇತಿ ನೀಡಿದ್ದಾರೆ. ಯಾವುದೇ ಸೀಜರ್ಸ್ ಆದ್ರೂ ನಾವು ಅದರಲ್ಲಿ ಮಾಹಿತಿ ಇದು ಮಾಡಬೇಕು. ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ನಡೆಯುವ ಸ್ಥಳ ಮಂಗಳೂರು ವಿಶ್ವವಿದ್ಯಾನಿಲಯ ಮಾನವಿಕ ವಿಭಾಗ, ಮಂಗಳೂರು, ಮಂಗಳ ಗಂಗೋತ್ರಿ ಕೊಣಜೆ, ಉಳ್ಳಾಳ ತಾಲೂಕು. ಇಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಯಾವುದೇ ರೀತಿ ನೀತಿ ಸಂಹಿತೆಗಳು ಉಲ್ಲಂಘನೆ ಆಗಿದ್ದು ಕಂಡುಬಂದಲ್ಲಿ ನೀವು ನೇರವಾಗಿ ಜಿಲ್ಲಾ ನೋಡಲ್ ಅಧಿಕಾರಿಗಳಿಗಾಗಿರ್ಬೋದು, ನಮ್ಮ ಹೆಲ್ಪ್ಲೈನ್ ನಂಬರ್ಗಳಿಗಾಗಿರ್ಬೋದು, ಅಥವಾ ನಮ್ಮ ನಂಬರ್ಗಳಿಗೆ ಯಾರಿಗೆ ಅದನ್ನು ವಿಜಿಲ್ ಆ್ಯಪ್ ಮುಖಾಂತರ ಆಗಲಿ ಸಾರ್ವಜನಿಕರು ದೂರನ್ನು ಸಲ್ಲಿಸ್ಬೋದು. 85 ವರ್ಷ ಮೇಲ್ಪಟ್ಟ ಮತ್ತು PW ಮತದಾರರಿಗೆ ಅಂಚೆ ಚೀಟಿ, ಅಂಚೆ ಮತದ ಮೂಲಕ ಚುನಾವಣೆ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿರ್ತದೆ. ಅದಕ್ಕೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಹೆಚ್ಚುವರಿ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಕುಮಾರ್ ಜಿ ರವರನ್ನು ನೇಮಕ ಮಾಡಿರ್ತಾರೆ ಜಿಲ್ಲಾಧಿಕಾರಿಗಳು.
ಅದರಂತೆ ಅವರು ಇದರ ಉಸ್ತುವಾರಿನ ವಹಿಸಿಕೊಂಡು ಕಾರ್ಯನಿರ್ವಹಿಸ್ತಾರೆ. ಈ ಮಂಗಳೂರು ನಮ್ಮ ಉಳ್ಳಾಳ ಕ್ಷೇತ್ರದ ಜನತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಚುನಾವಣೆ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ, ಶಾಂತಿಯುತವಾಗಿ, ನಿಷ್ಪಕ್ಷವಾಗಿ ಜರುಗಿಸಲು ಸಾರ್ವಜನಿಕರು ಸಂಪೂರ್ಣ ಸಹಕಾರವನ್ನು ನೀಡಲು ಈ ಮೂಲಕ ನಿಮ್ಮಗಳ ಮೂಲಕ ನಾನು ವಿನಂತಿಸ್ತಾ ಇದ್ದೀನಿ. ಉಳ್ಳಾಲ ತಾಲೂಕು ತಹಶೀಲ್ದಾರರು ಪ್ರದೀಪ್ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದರು. ಸುದ್ದಿಗೊಂಚರ್ಗ ಸ್ವಾಗತ. ಉಳ್ಳಾಲ ಬಂಡಿಕೊಟ್ಟಿದ ನೇಲೆ ಇಲ್ಲು ಶ್ರೀ ಸನ್ಯಾಸಿ ಮಂತ್ರಮೂರ್ತಿ ಕೊರಗತನ್ಯ ಕ್ಷೇತ್ರದ ವರ್ಷಾವಧಿ ಉತ್ಸವ ರಾಶಿಯಾಗೆಲ್ಲ ಸೇವೆ ಬೊಕ್ಕ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರದ ಬಗೆಟ ಸಭೆ ಸಾಧಕರಿಗೆ ಮಾನಾದಿಗೆ ಲೇಸನು ಐತಾರ ರಾತ್ರಿ ಅರಣೆ ಮಾಲ್ದಿತ್ತೇರು. ಉಳ್ಳಾಲ ಬಂಡಿಕೊಟ್ಟಿಯಡು ನೇಲೆ ಇಲ್ಲು ಪಂಡದೆ ಪುಗರ್ತೆ ಪಡೆಯಿನ ಶ್ರೀ ಸನ್ಯಾಸಿ ಮಂತ್ರಮೂರ್ತಿ ಕೊರಗತನ್ಯ ಕ್ಷೇತ್ರದ ವರ್ಷಾವಧಿ ಉತ್ಸವ ರಾಶಿ ಅಗೆಲ್ ಸೇವೆನು ಐತಾರ ರಾತ್ರಿ ನಡಪಾಯಿರು. ಒಂದೇ ಹೊರತು ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರದ ಬಗೆಟು ವಿಶೇಷ ಸಮಾಲೋಚನಾ ಸಭೆಯನ್ನ ಅಟನೆ ಮಾಡಿದ್ದೇರು. ಶ್ರೀ ಕ್ಷೇತ್ರದ ಮಾರ್ಗದರ್ಶಕರು ಶ್ರೀ ಕೃಷ್ಣ ಗುರುಚೇರಿಗೆ ಕ್ಷೇತ್ರದ ಪರವಾದ ಅಭಿನಂದನಾ ಗುರುವಂದನೆ ಸಂದಾಯರು. ಅಭಿನಂದನೆ ಪಡೆಯೊಂದು ಪಾತೆರ್ನ ಶ್ರೀ ಕೃಷ್ಣ ಗುರುಚೇರು ನೇಲೆ ಇಲ್ಲು ಕ್ಷೇತ್ರ ಜೀರ್ಣೋದ್ಧಾರ ಆದ ಅಭಿವೃದ್ಧಿ ಆವಡು ಪಂಡದು ಆಶೀರ್ವಚನದ ಪಾತ್ರ ಬಂಡೇರು. ಪ್ರಥಮವಾದ ನೀನು ಮಣ್ಣಗೆ ಬಣ್ಣಗ ಕೆಲವು ಭಾರ್ಯಾತ್ ಪಿರಡಿ ಪುರಂಜನ ಕಲ್ಲುಗಳು ಮಾತ ಎತ್ತನೆ ಐನು ಮಾತ ಕೆಲವು ಚಿಂತನೆ ಅಲ್ಪನಾಗ ಒಂಜಾತ್ ಕಲಡು ಮಹಾ ಋಷಿ ಮುನಿನಾಕಲಿ ಈ ಮಣ್ಣಡು ಜಪ ಮಲ್ತದು ಆ ಮಹಾಕಾಳಿ ಅಂಚನೆ ಸನ್ಯಾಸ ಸಂಬಂಧವಾದಂಚಿನ ಆ ಮಂತ್ರದೇವತೆಯನ್ನು ಸಾಕ್ಷಾತ್ಕಾರ ಪಡೆದು ಸಿದ್ಧಿ ಪಡೆಯನಂಚಿನ ಪುಣ್ಯ ಭೂಮಿ ಈ ಬಂಡಿಕೊಟ್ಟಿಯ. ಈ ಬಂಡಿಕೊಟ್ಟದ ಬಗ್ಗೆ ಕೆಲವು ಜನಕ್ಕಲೇ ಗೊತ್ತಿಪ್ಪ ಅಂದು ಒಂಜಿ ಜಾಗದ ಒಂಜಿ ಸಂಬಂಧಪಟ್ಟನ ಒತ್ತನ ಒಂಜಿ ಕುಟುಂಬ ಸಂಬಂಧಪಟ್ಟ ಭೂಮಿ ಆದಿಪ್ಪು ಆಂಡ ದೇವದೇವೇರು ಪಂಪ ಈ ಮುಲ್ಪ ಮಣ್ಣದ ಶಕ್ತಿಗಳು ಕುಟುಂಬದ ಶಕ್ತಿಗಳತ್ತು ಈ ಮಣ್ಣು ಡಿಪ್ಪಿನಂಚಿನ ಒಂಜಾತ ಕಾಲಡು ಒಂದು ದೈವಿಕ ಪುರುಷನಾಕಳು ಒಂದು ತಪಸ್ವಿನಾಕಳು ಜಪ ಮಲ್ತದು ದೇವೇರನ ಪ್ರಸನ್ನವಾದ ತುಯಿನಂಚಿನ ಭೂಮಿ ಈ ಬಂಡಿಕೊಟ್ಟ್ಯ ಅవి ನಮ್ಮ ತೀರಿಯೋ ನೋಡು. ಈ ಬೆಳವಣಿಗೆ ಅವಡು ನಾಡ ಈ ಕ್ಷೇತ್ರ ದಾಯಿ ಇಂಚ ಒಂದು ಉಂಡು ಬಂಡನಾಡ ಐಕ್ಲ ಒಂಜಿ ಅರ್ಥ ಇಪ್ಪುಂಡು ಬಂದುಬಿಲ್ಲೆ ಒಂಜಿ ಬೆಳವಣಿಗೆ ಆಯರೆಲ್ಲ ಒಂಜಾತ್ ಕೆಲವು ನಮಕ್ ವ್ಯತ್ಯಾಸಗಳು ಇಪ್ಪುಂಡು ಮನ್ನಡು ಐನು ಮಾತ ದೂರ ಮಲ್ಪೆರೆ ಪ್ರವೀಣ್ ಗುರುಕ ಅವಾರ್ಡ್ ಅತ್ತನ ಸಂಬಂಧಪಟ್ಟನಕ್ಲ ಅವಾರ್ಡ್ ಅತ್ತು ಸಮ ಪೂರ ನಮ್ಮ ಜನಕ್ಕಳು ಸೇರೋಣ ನಾಡ ಆ ಇಪ್ಪುನಂಚಿನ ದುಗ್ಗನನ್ನು ಆ ಕಸ್ಬಲನ್ನು ಕಳೆದು ದೆಕ್ಕದು ಪರಿಶುದ್ಧ ಮಲ್ಪೆರೆ ಸಾಧ್ಯತೆ ಇಪ್ಪುಂಡು. ಕೇವಲ ಭಟ್ರು ಬತ್ತು ಮಣಿ ಆಡೋದು ಪೂಜೆ ಮಲ್ತನ ಯಾವಜಿ ಪೂಜೆ ಮಲ್ಪುಣಾಯಗಳ ಆ ಭಯ ಭಕ್ತಿ ಶ್ರದ್ಧೆ ಬೋಡಿಗೆ ಆ ರಡ್ಡು ಜನಗಳ ಸೇರಣ ಮಾತ್ರ ಆ ಭಗವಂತನ ಆಡಿನ ಮಲ್ಪನ ಪೂಜೆ ಸಂದುಂಡು ಬಂಧುಗಳೇ. ಈ ಮಣ್ಣೆ ಇನ್ನು ನಿರೀಕ್ಷೆ ಪ್ರಕಾರಡೆ ಪಾರ್ಯಾತ್ ಬೆಳವಣಿಗೆ ಆವಡು ಪ್ರಶ್ನೆ ಮಾತ್ರ ಚಿಂತನೆ ಆತ ರಡ್ಡು ಚಿಂತನೆ ಆತಂಡು ಆ ಚಿಂತನೆ ಪ್ರಕಾರ ಅಪ್ಪೆ ಮೂಗಾಂಬಿಕೆಗೆ ಅಂಚನೆ ಮಹಾಕಾಳಿಗೆ ಸನ್ಯಾಸಿಗಳಿಗೆ ಕೊರಗಜ್ಜಗೆ ನಾಗನ ಸಾನ್ನಿಧ್ಯ ಅಂಚನೆ ಮಲ್ರಾಯೆ ಮಣ್ಣಡು ಅಪ್ಪೆ ಧೂಮಾವದಿನ ಧರ್ಮೆತ್ತಿನ ಪುಣ್ಯದ ಭೂಮಿಡು ಮಲ್ರಾಯನ ಸನ್ನಿಧಾನ ಬತ್ತು ಪೇರು ಪರ್ಪಂಚಿನ ಪುಣ್ಯ ಭೂಮಿ ಬಂಡ ನಮ್ಮ ಇನ್ನು ನೆನಪೇರ ಸಾಧ್ಯತೆ ಲಿಪ್ಪುಜಿ ಈ ಮಣ್ಣಡು ಆ ಮಲ್ರಾಯ ಬತ್ತು ಪೇರು ಪರ್ಪಣ ಸಾನ್ನಿಧ್ಯ ಆ ಪತ್ತೆದೊಲೆಡು ಮಲ್ರಾಯನ ನಮ್ಮ ಪ್ರತಿಷ್ಠಾಪನೆ ಮಲ್ಪ ಕುಳ್ಳಾದ ದೀಪಡು ಸದಾ ಇಪ್ಪುನಂಚಿನ ಸಾನ್ನಿಧ್ಯ ಈ ಮಣ್ಣದ ಜೀರ್ಣೋದ್ಧಾರ ಮಲ್ಪಡು ಪಂಡದು ಸಂಬಂಧಪಟ್ಟನಕ್ಲು ಒಂಜಾತ್ ಬನೊಂದತೆ ಅವು ಆವಡನ ವಿಷಯನೇ ನೆಕ್ ಮಾತೆಲ್ಲ ಸೇರ್ನ ಮಾತ್ರ ಆವತ್ತಂದೆ ಒರಿಯರ್ದು ಪ್ರವೀಣ್ ಗುರುಕ ಅವಾರ್ಡ್ ಶ್ರವಣ ಕಿರಣುಲ ಅಂಚನೆ ಕೆಲವು ಸಂಬಂಧಪಟ್ಟನಕ್ಲೆ ಮಾತೆಲ್ಲ ಒಟ್ಟಿಗೆ ಸೇರ್ನ ಮಾತ್ರ ಕ್ಷೇತ್ರ ಅಭಿವೃದ್ಧಿ ಆಪುಂಡು. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಉಪಾಧ್ಯಕ್ಷರು ಶ್ರೀಮತಿ ದೇವಕಿ ರಾಘವ್ ಉಳ್ಳಾಲ್, ಮಟನ್ ರಾಜ ಪುಗರ್ತದ ವ್ಯಾಪಾರಸ್ಥರು ರಾಜು ನಾಯಕ್, ಉಳ್ಳಾಲ ವಿದ್ಯಾರಣ್ಯ ಕಲಾವೃಂದದ ಮಾಜಿ ಅಧ್ಯಕ್ಷರು ವಿಜಯಕುಮಾರ್ ಬಸ್ತಿಪಟ್ಪು, ಉಳ್ಳಾಲ ನಗರಸಭೆ ನಾಮನಿರ್ದೇಶಿತ ಸದಸ್ಯರು ಚಂದ್ರ ತೊಕ್ಕೋಡು ಶಿವಾಜಿ ಫ್ರೆಂಡ್ ಸರ್ಕಲ್ ಅಧ್ಯಕ್ಷರು ಉರ್ಬನ್ ಡಿಸೋಜಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ನೇಲೆ ಇಲ್ಲದ ಗುರ್ಕಾರ್ಯರು ಪ್ರವೀಣ್ ಗುರ್ಕಾರ್ಯರು ಬೊಕ್ಕ ಕ್ಷೇತ್ರದ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಚರಿಷ್ಮಾ ಪ್ರಾರ್ಥನೆ ಪಂಡೇರು ಮಂತ್ರ ನಾಟ್ಯಕಲಾ ಗುರುಕುಲದ ನಿರ್ದೇಶಕರು ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಎತ್ಕೊಂಡರು. ಮಂತ್ರ ನಾಟ್ಯಕಲಾ ಗುರುಕುಲದ ಕಾರ್ಯದರ್ಶಿ ಕಿರಣ್ ಉಳ್ಳಾಲ್ ಸಭೆ ಸುಧಾರಿಕೆ ಮಲ್ತದ ಶ್ರೀ ಕ್ಷೇತ್ರದ ಅಭಿವೃದ್ಧಿ ಜೀರ್ಣೋದ್ಧಾರದ ಬಗೆಡು ತೆರಿಪಾದ ಮಾತಿರ್ನಲ ಸಹಕಾರಕ್ಕೆ ಏನೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಶ್ರೀದೇವಿ ಸೊಲ್ಮೆ ಸಂದಾಯರು ಅವಿರ್ದು ಬೊಕ್ಕ ಶ್ರೀ ಕೊರಗಜನ ಸಾನ್ನಿಧ್ಯಡು ರಾಶಿ ಅಗೆಲ್ ಬಳಸದು ಧೂಪ ದೀಪ ಆದು ಪ್ರಸಾದ ವಿತರಣೆ ನಡಪಾಯರು.
ಸುದ್ದಿವಂತಲ್ಗೂ ಸ್ವಾಗತ. ಸೋಮೇಶ್ವರ ಭಾಷತಾಯರ್ ಬೈಲ್ದ ಶ್ರೀ ರಕ್ತೇಶ್ವರಿ ದೈವಸ್ಥಾನದ ರಕ್ತೇಶ್ವರಿ ಬಳಗದ 24ನೇ ವಾರ್ಷಿಕೋತ್ಸವ ಲೇಸ್ ಶ್ರೀ ಕ್ಷೇತ್ರದ ವಟಾರಡು ಐತಾರ ಬಯಗ್ ನಡೆತಂಡು. ಸೋಮೇಶ್ವರ ಭಾಷತಾಯರ ಬೈಲ್ದ ಶ್ರೀ ರಕ್ತೇಶ್ವರಿ ದೈವಸ್ಥಾನದ ವಾರ್ಷಿಕ ಚಟುವಟಿಕೆಗಳಿಗೆ ಪೂರಕವಾದ ಬೇಲೆ ಮಲ್ತೊಂದು ಬರೊಂದು ಪುನಃ ರಕ್ತೇಶ್ವರಿ ಬಳಗದ ವಾರ್ಷಿಕೋತ್ಸವ ಲೇಸ್ ಶ್ರೀ ಕ್ಷೇತ್ರದ ವಟಾರಡು ಶ್ರೀ ರಕ್ತೇಶ್ವರಿ ಕಲಾ ವೇದಿಕೆಡು ಐತಾರ ಬಯಗ ನಡೆತಂಡು. ವಾರ್ಷಿಕೋತ್ಸವದ ಅಂಗವಾದ ಅಟನ ಮಲ್ತಿನ ಪಂತಗೊಬ್ಬುಡು ಗೆಂದಿನಗ್ಲಿಗ ಇನಾಮ್ಲೆನ್ ಲೇಸ್ ಗದಿಗಿಡಿತಿನ ಮಲ್ಲ ಬಿನ್ನೆರ್ನಗ್ಲು ಒಪ್ಪಿಯಾಯರು. ರಕ್ತೇಶ್ವರಿ ಬಳಗ ಶ್ರೀ ರಕ್ತೇಶ್ವರಿ ದೈವಸ್ಥಾನದ ಧಾರ್ಮಿಕ ಚಟುವಟಿಕೆಗೂ ಬೆಂಬಲವಾದ ಧಾರ್ಮಿಕ ಸೇವಾ ಕಾರ್ಯಕ್ರಮ ಮಲ್ತೊಂದು ಅವೆತ ಒಟ್ಟಿಗೆ ಸಾಮಾಜಿಕ ಸೇವೆಲ್ಲ ನಡಪಾವೊಂದು ಕಷ್ಟಡ ಉಪ್ಪುನಕ್ಲೆಗೂ ಸಗಾಯ ಮಲ್ತೊಂದು ಶ್ರೀ ಸೋಮನಾಥ ಕ್ಷೇತ್ರಡ್ಲ ಸೇವೆ ಸಂದಾವೊಂದು ಬರ್ಪಿ ವರ್ಷ ಬೊಳ್ಳಿ ಪರ್ಬದ ಸಂಭ್ರಮಗ ತಯಾರಾತನ್ ಪಂಡದು ಪೊಸಕೂರ ನಿರ್ದೇಶಕರು ವಿದ್ಯಾಧರ್ ಶೆಟ್ರು ಅಭಿನಂದನದ ಪಾತ್ರ ಪಂಡಿರು. ಅಂಚನೆ ಸಾಮಾಜಿಕ ಚಿಂತನದೊಟ್ಟಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಪವನಂಚಿನ ಕಾರ್ಯಕ್ರಮನು ನಿರಂತರವಾದ ನಡಪವೊಂದು ಬತ್ತಿನಂಚಿನ ಸಂಸ್ಥೆ ಶ್ರೀ ರಕ್ತೇಶ್ವರಿ ಬಳಗ ದುಮ್ನಾನಿ ರಕ್ತೇಶ್ವರಿ ದೈವಸ್ಥಾನದ ವಾರ್ಷಿಕೋತ್ಸವ ಶ್ರೀ ರಕ್ತೇಶ್ವರಿ ಅಪ್ಪನ ನೇಮೋತ್ಸವ ಗುಳಿಗ ದೈವದ ಕೋಲ ನಡತನದಾಂಡ ಅವು ರಾತ್ರಿ 2 ಗಂಟೆ 3 ಗಂಟೆ ಮುಟ್ಟ ನಡತದು ಮಡದಾನಿ ಪುಣ್ಯಕಾಂಡ ಅನಾಗ 10 ಗಂಟೆಗೆ ತಂಕಲ್ನ ಬಳಗದ ಸದಸ್ಯರಿಗೆ ಅಂಚನೆ ಪರಿಸರದಕ್ಲಿಗೆ ಮಾತೆರೆಗಳ ಬೋಡಾದು ಒಂಜಿ ಪಂತ ಗೊಬ್ಬಲೇನು ನಡಪವನಂಚಿನ ಕಾರ್ಯಕ್ರಮವನ್ನು ವರ್ಷಂ ಪ್ರತಿ ನಡಪವೊಂದು ಬರೋದಿಲ್ಲೇರು. ಇಂದು ಪಂತ ಗೊಬ್ಬು ಬಂಡ ಪಂತಗು ಬೋಡಾದ ನಡಪವನ ಗೊಬ್ಬತ್ತು ಕೇವಲ ತಂಕಲ್ನ ಸದಸ್ಯರಿಗೆ ವರ್ಷ ಪೂರ್ತಿ ಏರ್ ಮಾತ ಈ ಕ್ಷೇತ್ರಕ್ಕೆ ಬೋಡೋದು ಬೆನ್ಪೆರ ಏರಿ ಕ್ಷೇತ್ರಕ್ಕೆ ಬೋಡೋದು ಸೇವೆ ಸಂದಾವೆರ ಅಕ್ಲೇನು ಪೂರ ಒಟ್ಟುಪಾಡು ನಂಚಿನ ಒಂಜಿ ರೀತಿಯ ಕುಟುಂಬ ಮಿಲನದ ಕಾರ್ಯಕ್ರಮದಲ್ಲೇ ಕಂದು ನಡಪುಂಡು ಕಾಂಡೆರ್ದು ಬಯ್ಯ ಮುಟ್ಟ ಬೇತೆ ಬೇತೆ ಗೊಬ್ಬಲು ಐಟು ಪಂತ ಗೊಬ್ಬಲು ಮನೋರಂಜನಾತ್ಮಕ ಗೊಬ್ಬಲು ಬುದ್ಧಿಗೆ ಚಿಂತನೆ ಕೊರ್ಪುನಂಚಿನ ಗೊಬ್ಬಲು ಮಾತ್ರ ನಡಪುಂಡು ಬಯ್ಯಾಡು ಆ ಇಡೀ ದಿನದ ಬಚ್ಚೆಲ್ನ ಅರಪವನಂಚಿನ ಕಾರ್ಯಕ್ರಮ ಸಾಂಸ್ಕೃತಿಕ ಮುಖ ಸಭಾ ಕಾರ್ಯಕ್ರಮ ವರ್ಷ ಪೂರ್ತಿ ಬೆಂದಿನ ಕೆಲೆಗೆ ಸಾಧಕೆರೆಗೆ ಪರಿಸರದ ಕೆಲೆಗೆ ಗುರುತಿಸದು ಮಾನದಿಗೆ ಮನ್ಪುನಂಚಿನ ಲೇಸ್ ಐತೊಟ್ಟಿಗೆ ಈ ಪರಿಸರದ ಪ್ರದೀಪೆಲೆಗೆ ಒಂಜಿ ವೇದಿಕೆಯನ್ನು ಒದಗವನಂಚಿನ ಕಾರ್ಯಕ್ರಮ ಒಂಜಿ ಯಾನ್ ವರ್ಷಲ ನಿರಂತರ ಇಡೆ ಬರ್ಪುನೆರ್ದಾತ್ರ ಎನ್ನ ಸೌಭಾಗ್ಯ ಅಂತ ಪನೋಲಿ ಮೂಲು ಕೆಸರದ ಕಂಡ ಇತಿನೇನಿ ಅಂತೂತೆ ಆ ಕೆಸರದ ಕಂಡೋಡು ನಡುಟು ಕಟ್ಟಪುಣಿಟ್ಟು ಕೆಸರಡು ನಡತೊಂದು ಬರ್ಪಣಂಚಿನ ವಾತಾವರಣ ಇತ್ತೀನಿ ಅಂತೂತೆ ಐದು ಬೊಕ್ಕ ನಿರಂತರವಾದ ಅಭಿವೃದ್ಧಿ ಹಂತ ಹಂತವಾದ ಆದ ಅವಳು ಹೊಸ ಅಪ್ಪೆ ರಕ್ತೇಶ್ವರಿಗೆ ಒಂಜಿ ಗುಡಿ ಸ್ಥಾನ ಅದು ಐದು ಬೊಕ್ಕ ಮುಖಮಂಟಪ ಅದು ಅವಳು ಒಂಜಿ ಸಮುದಾಯ ಭವನದ ಲೆಕ್ಕ ಒಂಜಿ ಅನ್ನಛತ್ರ ಒಂಜಿ ಸಭಾಂಗಣದ ವ್ಯವಸ್ಥೆ ಅದು ಇತ್ತೆ ಅವಳೊಂಜಿ ಪೊರ್ಲುದ ಪಾಕಶಾಲೆ ಆತನು ಈ ವೇದಿಕೆ ಆ ಬಾಗುಡಿ ತಿನ್ನವು ಇತ್ತೆ ಈ ಬಾಗುಗೆ ಬೈದನು ಶಾಶ್ವತವಾಯಿನ ವೇದಿಕೆ ನನ್ನ ದುಂಬಗೆ ರಕ್ತೇಶ್ವರಿ ಅಪ್ಪನ ಅನುಗ್ರಹ ನಿರ್ಮಾಣ ಆಗಿರಲ ಖಂಡಿತವಾದ ಸಾಧ್ಯ ಉಂಡು ಅಂಚಾದ ಈ ಕ್ಷೇತ್ರ ನಿತ್ಯ ನಿರಂತರ ಬೆಳಗೊಂದು ಪರ ರಕ್ತೇಶ್ವರಿ ಅಪ್ಪನ ಈ ಒಂಜಿ ಅನುಗ್ರಹನೇ ಕಾರಣ ಅಂತ ಪನೋಲಿ. ಪರಿಸರದ ಪ್ರಮುಖರು ನಿವೃತ್ತ ಯೋಧರು ಕೆಸಿ ನಾರಾಯಣನ್ ರಕ್ತೇಶ್ವರಿ ಬಳಗದ ಕಾರ್ಯಚಟುವಟಿಕೆಗೂ ಮೆಚ್ಚುಗೆದ ಪಾತ್ರ ಪಂಡಿರು. ಅದೇ ತರ ಯಾರಿಗೂ ಗೊತ್ತು ನಾಳೆ ನಮ್ಮ ಈ ಸ್ಟೇಜಿನ ಮೇಲೆ ಡ್ಯಾನ್ಸ್ ಮಾಡಿರೋ ಮಕ್ಕಳು ಕೂಡ DKDಯಲ್ಲಿ ಹೋಗ್ಬೋದು. ಹಾಗಾಗಿ
ಅವರಿಗೆಲ್ಲ ಒಂದು ವೇದಿಕೆ ಸೃಷ್ಟಿ ಮಾಡುವುದು ನಮ್ಮ ಕರ್ತವ್ಯ ಅಂತೇಳಿ ನಾನು ಅನ್ನಿಸ್ತಾ ಇದ್ದೀನಿ, ನನಗೆ ಅನ್ನಿಸ್ತಾ ಇದೆ. ಅದೇ ನಮ್ಮ ವರ್ಷಂಪ್ರತಿ ಇಲ್ಲಿ ನಡೀತಾ ಇರೋ ಒಂದೊಂದು ಕಾರ್ಯಕ್ರಮಗಳು ಕೂಡ ಮೊನ್ನೆ ರಾಮದಾಸ್ ಅಣ್ಣ ಹೇಳ್ತಾ ಇದ್ರು, ಒಂದು 24 ವರ್ಷ ಹಿಂದೆ ಇಲ್ಲಿ ಏನಿತ್ತು ಅಂದಿರೋದು ಇಲ್ಲಿ ಇರೋರಿಗೆಲ್ಲರಿಗೂ ಗೊತ್ತಿದೆ. ಒಂದು ಸಣ್ಣ ಒಂದು ಗುಡಿ, ಅಲ್ಲಿ ಪೂಜೆ ಪ್ರಾರ್ಥನೆ ನಡೀತಾ ಇತ್ತು. ಇವತ್ತು ವರ್ಷಂಪ್ರತಿ ಎಷ್ಟೆಷ್ಟು ಮುಂದುವರಿಸ್ಕೊಂಡು ಬಂದು ಈಗಾಗಲೇ ಒಂದು ಅನ್ನಪೂರ್ಣೇಶ್ವರಿ ಒಂದು ಸಭಾಭವನ ಕೂಡ ಆಗಿದೆ. ಇನ್ನು ಮುಂದೇನೂ ಕೂಡ ಇಲ್ಲಿ ಒಂದು ಒಳ್ಳೆಯ ಒಂದು ಸ್ಟೇಜು ಕೂಡ ನಮ್ಮ ಮಕ್ಕಳಿಗೆ ಅನುಕೂಲವಾಗುವುದಂಗೆ ಒಂದು ಮಾಡಲಿಕ್ಕೆ ಒಂದು ರಕ್ತೇಶ್ವರಿ ಅಪ್ಪ ನಮಗೆ ಆಶೀರ್ವಾದ ಮಾಡಲಿ. ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ನನ್ನ ಪರವಾಗಿ ಮತ್ತು ಎಲ್ಲರ ಪರವಾಗಿ ಕೂಡ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಶ್ರೀ ರಕ್ತೇಶ್ವರಿ ದೈವಸ್ಥಾನದ ಅಧ್ಯಕ್ಷರು ರಾಮದಾಸ್ ಸೋಮೇಶ್ವರ, ರಕ್ತೇಶ್ವರಿ ಬಳಗದ ಗೌರವ ಅಧ್ಯಕ್ಷರು ಅಜಿತ್ ಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಪೆರಿವೈಲ್, ಹಿರಿಯರು ಪುರುಷೋತ್ತಮ್ ಸೋಮೇಶ್ವರ, ಕಿಶೋರ್ ಸೋಮೇಶ್ವರ, ರಿತೇಶ್, ಲಕ್ಷ್ಮಣ್ ಸೋಮೇಶ್ವರ, ದೈಹಿಕ ಶಿಕ್ಷಕರು ಮನೋಜ್ ಸೋಮೇಶ್ವರ, ಇಂಚಿತಿ ಪ್ರಮುಖರು ಲಿಸ್ಟ್ ಪಾಲ್ಪಡೆದಿದ್ದರು. ರಕ್ತೇಶ್ವರಿ ಬಳಗದ ಅಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಸಭೆ ನಿಂತ್ಕೊಂಡು ಸಭೆ ಸುಧಾರಿಕೆ ಮಾಡ್ತಾರೆ. ಸುದ್ದಿವಂತರಿಗೆ ಸ್ವಾಗತ. ಪಾನೆಲ ಕುಂದರ್ ಕುಟುಂಬಸ್ಥರ್ನ ಶ್ರೀ ನಾಗದೇವಿಯರು ರಕ್ತೇಶ್ವರಿ ಬೊಕ್ಕ ಧರ್ಮದೈವ ಬೊಕ್ಕ ಪರಿವಾರ ದೈವಲೆದ ಪ್ರತಿಷ್ಠಾ ಮಹೋತ್ಸವದ ಸಂಭ್ರಮಲು ಅಂಗಾರಕಾಂಡ ನಡೆದನು. ಪಾನೆಲ ಕುಂದರ್ ಕುಟುಂಬಸ್ಥರ್ನ ಶ್ರೀ ನಾಗದೇವಿಯರು ರಕ್ತೇಶ್ವರಿ ಬೊಕ್ಕ ಧರ್ಮದೈವ ಮಹಿಷಂದಾಯ ಮಲರಾಯ ಧೂಮಾವತಿ ಬಂಟ ಬೊಕ್ಕ ಪರಿವಾರ ದೈವಲೆದ ಪ್ರತಿಷ್ಠಾ ಮಹೋತ್ಸವದ ಬೊಕ್ಕ ವಾರ್ಷಿಕ ನೇಮೋತ್ಸವದ ಸಂಭ್ರಮಲು ಅಂಗಾರೆದು ನಡುತ್ತುಂಡು. ಅಂಗಾರೆ ಕಾಂಡೆ ಗಣಹೋಮ ತೋರಣ ಮುಹೂರ್ತ ಆದ ನಾಗಬನ್ನಟ್ಟು ಪಂಚಾಮೃತ ಕಲಶಾಭಿಷೇಕ ಆಶ್ಲೇಷ ಬಲಿಯಾದ ದೈವಲಿಗೆ ನವಕ ಪ್ರಧಾನ ಕಲಶ ಹೋಮ ನಡೆತಂಡು. ವೃಷಭ ಲಗ್ನಡು ಶ್ರೀ ಗುಳಿಗ ದೈವದ ಪ್ರತಿಷ್ಠೆ ಬೊಕ್ಕ ಕಲಶಾಭಿಷೇಕ ಪರ್ವ ಸೇವೆ ನಡೆತಂಡು. ನಿಖಲು ಬುಲಿಗಾಲ ನಿಖಲು ಕಣಜ ನಿಖಲು ಬುಲಿಗಾಲ ಸ್ಥಾಪನೆ ಅವಳು ತಪ್ಪುಳ ಆದಿತ್ತನ ನಾಡ ಪ್ರತಿಷ್ಠಾಪನಾ ಚಿತ್ತ ಪುರ್ತುಗು ಆ ಗುಳಿಗೆ ಐನು ಚಿತ್ತಡೆ ಬತ್ತನಂದ ಕುಟುಂಬದ ಅಧಿಕಾರದ ಶಕ್ತಿದ ಆದ್ಯದಂಚಿಗೆ ತಗೊಂಡು ಅಂಚನೆ ಗ್ರಾಮ ದೇವರನಂಚಿಗೆ ತಗೊಂಡು ಎಡ್ಡ ರೀತಿಡೆ ಹಾಗೆ ಮಂತನಂಚಿತ್ನ ಆರೂರಡೆ ಪಡೆಕಲ್ಲಡೆ ಪ್ರತಿಷ್ಠಾಪನೆ ಆದ ಬರಡು ಬಣದು ಪ್ರಾರ್ಥನೆ ಮಾತ ಮಲ್ತೊಂದು ಅಂಚನೆ ಈ ಕುಟುಂಬಗ ಬರ್ಪನಂಚಿತ್ನ ಬರ್ಸಾದ ಬರ್ಪನಂಚಿತ್ತ ಕಷ್ಟಂದಿತ್ತನಲ್ಲ ಐನಾಯ ಮೈಂದಾದ ಪನಿಪಾದ ಕೊರದು ಇಡೀ ಕುಟುಂಬನೆ ಏಳಿಗದ ಸಾದಿಗೆ ಆಯ ಒದಗಾದ ಕೊರಡು ಪಣದು ಮಾತೆರ್ಲ ಪ್ರಾರ್ಥನೆ ಮಾತ ಮಲ್ತೊಂದು ಇದೇ ಕಲ್ಲಗೆ ಆಗಿ ಪಾಡೋಡಾವೆ ದೂರಡಿತ್ತಿನ ಕ್ಲೇಕ ಹರಿವಾಣ ಪತ್ತುಂಡು ದಕ್ಕೋರು ಚಾವೆ
ಅವರದು ಬೊಕ್ಕ ಶ್ರೀ ವೆಂಕಟರಮಣ ದೇವರಿಗೆ ಹರಿಸೇವೆಯಾದ ಮಧ್ಯಾಹ್ನಡು ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆದನು. ಕುಡ್ಲ ಕುದ್ರೋಳಿದ ಶ್ರೀ ರೂಪೇಶ್ ಶಾಂತಿಯರ್ನ ಪೌರಾಯುಕ್ತಡು ಧಾರ್ಮಿಕ ವೈದಿಕ ವಿಧಿಗಳು ನಡೆದನು. ದಿವಂಗತ ರಾಮಕೃಷ್ಣ ಕರ್ಕೇರ್ನ ಬೊಡೆದಿ ಬೊಕ್ಕ ಜೋಗುಲು ಪಾನೆಲ ಕುಂದರ್ ಕುಟುಂಬಸ್ಥೇರ್ನ ಅಧ್ಯಕ್ಷರು ಬೊಕ್ಕ ಸದಸ್ಯರು ಬೊಕ್ಕ ಕುಟುಂಬಸ್ಥರು ಮುತಾಲಿಕೆಡಿದ್ದರು. ಸುದ್ದಿಗೊಂಚಲ್ಗೆ ಸ್ವಾಗತ. ಅಂಗ್ಲಮಗರು ಬಸ್ತಿಕಟ್ಟೆ ಜನಪ್ರಿಯ ಯುವಕ ಮಂಡಲದ ಹೊಸ ಕಟ್ಟಣದ ಉದಿಪಾನ ಲೇಸು ಬೊಕ್ಕ 35ನೇ ವಾರ್ಷಿಕೋತ್ಸವ ಲೇಸು ಬಸ್ತಿಕಟ್ಟೆ ಪರಿಸರಡು ಐತಾರ ಬಯಗ ನಡೆದಂಡು. ಅಮ್ಲಮಗರು ಬಸ್ತಿಕಟ್ಟೆ ಪರಿಸರಡು ಧಾರ್ಮಿಕ ಸಾಮಾಜಿಕ ಸಂಘಟನೆಯಾದ ಪುಗರ್ದೆ ಪಡೆಯಿನ ಜನಪ್ರಿಯ ಯುವಕ ಮಂಡಲದ ಹೊಸ ಕಟ್ಟಣದ ಉದಿಪಾನ ಲೇಸನು ಬೊಕ್ಕ 35ನೇ ವಾರ್ಷಿಕೋತ್ಸವನು ಬಸ್ತಿಕಟ್ಟೆ ಪರಿಸರಡು ಕರಿ ಐತಾರ ಅಡಣೆ ಮಲ್ದಿದ್ದೇರು. ಹರೇಕಳ ಸಂಪಿಗೆದಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಮೋಹನ್ ದಾಸ್ ರೈ ರಿಬ್ಬನ್ ಬುಡ್ಪಾದ್ ತುಡರ್ ಬೆಳಗಾದ್ ಜನಪ್ರಿಯ ಯುವಕ ಮಂಡಲದ ಹೊಸ ಕಟ್ಟಣನು ಉದಿಪನ ಮಲ್ತೇರು. ಈ ಹೊರತು ಅಡಣೆ ಮಲ್ತಿನ 35ನೇ ವಾರ್ಷಿಕೋತ್ಸವದ ಸಭೆಲೆಸಲ್ಲ ತುಡರ್ ಬೆಳಗಾದ ಉದಿಪನ ಮಲ್ತಿನ ಮೋಹನ್ ದಾಸ್ ರೈಕ್ಲು ಜನಪ್ರಿಯ ಯುವಕ ಮಂಡಲದ ಕಾರ್ಯಚಟುವಟಿಕೆಗೂ ಮೆಚ್ಚುಗೆದ ಪಾತ್ರ ಪಂಡೇರು. ಕೆಸರ್ಕಲ್ ಪಾಟ್ರೆ ಬರೋಡು ಪಂಡಿತ್ತೇರು ಆಡೈಕಲ್ನ ಈ ನಮ್ಮ ಈ ಅಮ್ಮಳಮೊಗರ್ದ ಗ್ರಾಮದ ಜವಣೀರು ನಮ್ಮ ಅರ್ಧನಾರೀಶ್ವರ ದೇವಸ್ಥಾನ ಕಟ್ಟಡ ವರ್ಷದ 375 ದಿನಲ್ಲ ಭಾರಿ ಬರ್ಲುಡು ಅಕಲ್ನ ರಾತ್ರಿ ಬಗ್ಗೆ ಅಕಲ್ ಬೇಕಾದ್ರೆ ಸೀಟದ ಕೆಲಸ ಮಾಡ್ತಿದ್ದು ದೇವಸ್ಥಾನ ಮುಖ್ಯ ಕಾರಣ ನಮ್ಮ ಅಮ್ಮಳಮೊಗರ್ದ ಗ್ರಾಮದಕ್ಕಳು ಅಚ್ಚಾದ ಪ್ರಾಗ ಅಕಲು ಎಂಡ ಬತ್ತದ ಕೈಯಾರ ಮತ್ತು ಬಣ್ಣ ಏಕೆ ಇನ್ನು ಒಪ್ಪಂದ ಪರಿ ಸಾಧ್ಯಜ್ಜಿ ಅಂಚಾದ ಪ್ರಾಗ ರವಿರಾಜಣ್ಣನ ಪಾತ್ರದ ಬಿದ್ದಲ್ಲ ಅಂಚ ಈ ಅಮ್ಲಮೊಗರು ಗ್ರಾಮದ ಮಾತ ಜವಣಿಯರ್ನೆಲ್ಲ ಪ್ರೀತಿದ ಓಲಕ್ಕೆ ಬೋಡೋದು ಯಾರು ಬರ್ತದೆ ಕೆಸರುಗಲ್ಲು ಪಾಡಿಯ ಕೆಸರುಗಲ್ಲು ಪಾಡನೇ ಯಾರು ಪಂಡಿತ ಒಂಜಿ ವರ್ಷದಲ್ಲೇ ನಿಕಲು ಕೆಸರುಗಲ್ಲು ಪಾಡ್ದು ಭವ್ಯ ಕಟ್ಟಡ ನಿರ್ಮಾಣ ಮಲ್ಪೋಡು ಆ ನಿರ್ಮಾಣ ಮಲ್ಪೋಡನ್ನ ದೇವರ ಆಶೀರ್ವಾದ ಅರ್ಧನಾರೀಶ್ವರ ದೇವರ ಆಶೀರ್ವಾದ ಅಂಚನೆ ಮಾಂಗಣ್ಯದ ಲಕ್ಷ್ಮೀ ನರಸಿಂಹದೇವರ ಆಶೀರ್ವಾದ ಮೂವರು ಸತ್ಯಲನೆಲ್ಲ ಆಶೀರ್ವಾದ ಸದಾ ಉಪ್ಪೋಡು ಪಡ್ಡ ಲೇಸಡು ಮಲ್ಲಬಿನಿರಾದ ಪಾಲ್ಪಡೆಯಿನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಜನಪ್ರಿಯ ಯುವಕ ಮಂಡಲದ ಕಟ್ಟಡವನ್ನು ಬಾರಿ ಪೊರ್ಲುಡೆ ಮತದರ ಪಂಡದು ಅಭಿನಂದನದ ಪಾತ್ರ ಪಂಡೇರು. ಒಟ್ಟು ಬಾರಿ ಶೋಕುಡು ಜನಪ್ರಿಯ ಕಟ್ಟಡ ಮಲ್ತದಿನಿ ಲೋಕಾರ್ಪಣೆ ಮಲ್ದೇರು ಎಡ್ಡ ರೀತಿಯ ಚಟುವಟಿಕೆ ಮಲ್ಪನೆಗೆ ಯಾನ ದುಮ್ಮದ ದಿನಕ್ಲೆಡ್ಲ ನಿಕ್ಲೊಟ್ಟಿಗೆ ರವಿಯಾನ ಅಧ್ಯಕ್ಷರೇ ಮಾತೆಲ್ಲ ನಿಕ್ಲೊಟ್ಟಿಗೆ ನಿರಂತರ ಅದು ಉಪ್ಪು ಪನದ ಈ ಸಂದರ್ಭದ ಪನೊಂದು ಜನಪ್ರಿಯ ಯುವಕ ಮಂಡಲ ಮಾತೆನಲ ಸಹಕಾರಡು ಪೊರ್ಲಕಂಟದ ಹೊಸ ಕಟ್ಟಡ ಮಲ್ತದು ಇನಿ ಉದಿಪನಲ ಆತಂಡು. ಧಾರ್ಮಿಕ ಸಾಮಾಜಿಕ ಸೇವೆಡು ಪುದರ್ ಪಡೆಯಿನ ಜನಪ್ರಿಯ ಯುವಕ ಮಂಡಲ ದುಂಬುದ ದಿನಕ್ಲೆಡು ಕಸ್ಟಡಿ ತಿನಕ್ಲೆಗ್ ಸಗಾಯ ಮಲ್ತೊಂದು ನನಲಾತು ಸಮಾಜ ಸೇವೆಯನ್ನು ಮಲ್ಪಡು ಪಂಡದು ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಎಡಬೈಕೆರು ತುಂಬಿ
ಇವತ್ತೋ ವರ್ಷದ ಸುಮಾರು 400-500 ವರ್ಷದ ಪಿರವುಗೂ ಭೂಗತಾತಿನಂಚಿನ ಒಂದು ದೇವಸ್ಥಾನ ಇನಿ ಅವು ಮೋರ್ನಿಂಗ್ ನಾನು ಆ ರೀತಿಯಿಂದ ಬಂದಾಗ ಎಂಗಳು ಕಮಿಟಿ ಮಾತನಗಾರೆ ಪಾಪ ದಾಲ ಗೊತ್ತಿಜ್ಜಿ ಅರೇನು ದೆತ್ತಿ ಬ್ಯಾಗಿ ಎಂಗಳು ರವಿರಾಜನ್ ಎಂಗಳು ಮಾತ ಬಂಡ ಈ ರೀತಿಯಾಗ ಕಾರ್ಯಾಧ್ಯಕ್ಷರ ಒಂದು ಲಾಸ್ಟಿಗೆ ಅಧ್ಯಕ್ಷ ಆದ ದೇವಸ್ಥಾನ ಪುನರ್ ನಿರ್ಮಾಣ ಆದ ಬ್ರಹ್ಮಕಲಸ ಆದ ಇನ್ನು ಭಾರಿ ಸೊಕುಡಾರ್ನ ಆಡಳಿತ ಮುಕ್ತೇಶ್ವರ ದೇವಸ್ಥಾನ ನಡೆದುಂಡು ಇಡೀ ಊರಿಗೆ ಒಂದು ಕಿರೀಟ ಪ್ರಾಯದ ದೇವಸ್ಥಾನ ಅರ್ಧನಾರೀಶ್ವರ ದೇವಸ್ಥಾನ ಬಾರಿ ಎತ್ತರದ ಜಾಗಡು ಸಂಪಿಗೆ ದರ್ಥ ಮಾಡತ್ತದಕ್ಕಲ್ನ ಬಕ್ಕ ಭಂಡಾರಿ ಪಾಜದಕ್ಕಲ್ನ ಜಾಗಡು ಅಲ್ಪ ಕೈತಳದ ಪೂರ ನನ್ನ ಸಹಕಾಡು ಭಾರಿ ಸೋಕುಡು ದೇವಸ್ಥಾನ ನಡೆತೊಂದುಂಡು ಆಯ್ತ ಮೂಲ ಕಾರಣ ಎಂಕಲ್ನ ಮೋನಣ್ಣೆ ಎಂದು ಬಾರಿ ಪ್ರೀತಿ ಎಂಕುಲು ಎಪ್ಪುನಿ ಅರ್ನ ಕೈಟ್ ಇನ್ನು ಜನಪ್ರಿಯ ಯುವಕ ಮಂಡಲ ಶಿಲಾನ್ಯಾಸ ಲ್ಯಾಂಡ್ ಇನ್ನು ಉದ್ಘಾಟನಾ ಲ್ಯಾಂಡ್ ದೇವರ ದಯಟಿ ಖಂಡಿತವಾದ ಜನಪ್ರಿಯ ಯುವಕ ಮಂಡಲ ಯೂತ್ ವರ್ಷ ಬಸ್ತು ಸರಿ ಪ್ರತಿ ಕಾರ್ಯಕ್ರಮಗಳು ರವಿರಾಜನಕುಲು ನಾರಾಯಣನಕು ಎಂಕ್ಲ ಪೂರ ಆತ್ಮೀಯರು ಮಾತ ಎಂಕಲ್ನ ಬಂಧುಳು ಲೆಪ್ಪುನಾಗ ಬತ್ತದ ಸಹಕಾರ ಕೊರೊಂದು ಈ ಕಾರ್ಯಕ್ರಮದ ಭಾಗವಹಿಸೊಂದು ಉಪ್ಪುನಾಗ ದಯಾನಂದನ ಮಾತ ನಮ್ಮಕ್ಕಲೆ ಇನಿ ಈ ಜಾಗ ಭಾರಿ ಕಾರಣಿಕದ ಜಾಗ ಕಾರಣ 45 ವರ್ಷಡು ಶ್ರೀದೇವಿನ ಒಂಜಿ ಬಯಲಾಟ ಯಕ್ಷಗಾನ ಆಪುಣಂಚಿನ ಬಾರಿ ಪುಣ್ಯದ ಮಣ್ಣೊಂದು ಅಂಚ ಈ ಪೊರ್ತು ಯುವಕ ಮಂಡಲದ ಹೊಸ ಕಟ್ಟಣಗು ಬೆಂತಿ ನಕ್ಲೆಗು ಬೊಕ್ಕ ಸಹಕಾರಿ ಸಾಯಿನ ಬೇತೆ ಬೇತೆ ಸಂಘ ಸಂಸ್ಥೆಲೆಗು ಅಭಿನಂದನೆ ಮಾನಾದಿಗೆನ್ ಸಂದಾಯರು ಕರ್ಶೆಟ್ಟಿ ಸಂಪಿಗೆದಡಿ ಅನುಪಸ್ಥಿತಿ ಪ್ರಶಾಂತ್ ಇತ್ತಿರಡ ದಯಮಲ್ತದ ಬರಡು ಯುವಕರ್ ರೈ ಕಲ್ಲಾಡಿ ದೇವದಾಸ್ ಪೂಜಾರಿ ಬೀಜಮಾರ್ ಪದ್ಮನಾಭ ಪೂಜಾರಿ ಬಸ್ತಿಕಟ್ಟೆ ರಾಕೇಶ್ ಡಿಸೋಜಾ ಗಟ್ಟಿ ಕುದ್ರು ಸಂಪಿಗೆದಡಿ ಹರೇಕಳ ಅರ್ಧನಾರೀಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ಮೋಹನ್ ದಾಸ್ ರೈ ಮುಲ್ಕಿದ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಚಂದ್ರಾವತಿ ಉಡುಪಿದ ಉದ್ಯಮಿ ದಿವಾಕರ್ ಪೂಜಾರಿ ಕಟ್ಟಣದ ಜಾಗೆದಾನಿಲು ಶ್ರೀಮತಿ ರೋಹಿಣಿ ಆರ್ ಶೆಟ್ಟಿ ರಾಷ್ಟ್ರೀಯ ಅಥ್ಲೆಟಿಕ್ ಕರಾಟೆ ಬೊಕ್ಕ ವೈಟ್ ಲಿಫ್ಟರ್ ಕುಮಾರಿ ರಿಕ್ತಾ ಕಿರಣ ಅಂಬ್ಲಮೊಗರು ಮೊಕ್ಲೆಗು ಮಾನಾದಿಗೆನ್ ಸದ್ದಾಯರು ಆಶಯದೊಟ್ಟಿಗೂ ಕಾರ್ಯಕ್ರಮ ಅದು ಮತ್ತೊಂದಿಲ್ಲ ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಜಗದೀಶ್ ಆಳ್ವಾ ಕುವೆತ್ತಬೈಲ್ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಜನತಾದಳದ ಅಧ್ಯಕ್ಷರು ಅಕ್ಷಿತ್ ಸುವರ್ಣ ಕೋಟೆಕಾರ್ ಉದ್ಯಮಿ ಅಶ್ಫಾಕ್ ಕೇಸಿರೋಡ್ ಕುತ್ತಾರ್ ನಿಹಾರ್ ಟ್ರೇಡರ್ಸ್ದ ಮೊಹಮ್ಮದ್ ಹನೀಫ್ ಪ್ರೊಫೆಸರ್ ಸುಬ್ರಹ್ಮಣ್ಯ ಉಡುಪ ಕುರ್ನಾಡ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ಸುದರ್ಶನ್ ಶೆಟ್ಟಿ ಸ್ಥಳದ ಅನಿಲು ಶ್ರೀಮತಿ ರೋಹಿಣಿ ಆರ್ ಶೆಟ್ಟಿ ಕುಡ್ಲದ ಉದ್ಯಮಿ ನಿತಿನ್ ಕೊಟ್ಟಾರಿ ಕರುಣಾಕರ್ ಪೂಜಾರಿ ಇಂಚಿತಿ ಪ್ರಮುಖರು ಮಲ್ಲಬಿನೆರಾದ ಲೇಸಗದಿಗಳಿದ್ದರು ಜನಪ್ರಿಯ ಯುವಕ ಮಂಡಲದ ಅಧ್ಯಕ್ಷರು ಸುಜಿತ್ ಪೂಜಾರಿ ಲೇಸ ಮುತಾಲಿಕಿಡಿದ್ದರು ಉದ್ಯಮಿ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮುಡಿಪದ ಉದ್ಯಮಿ ವಿಜೇಶ್ ನಾಯಕ್ ನಾರ್ಯಾ ನಡಿಗುತ್ತು ದೇರಳಕಟ್ಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಕೆ ಚಂದ್ರಹಾಸ್ ಅಡ್ಯಂತಾಯ ಕುತ್ತಾರ್ಗುತ್ತು ಉದ್ಯಮಿ ಕೆಟಿ ಸುವರ್ಣ ಬೆಳ್ಮ ಅರಸು ಮುಂಡಿತಾಯ ದೇವಸ್ಥಾನದ ಆಡಳಿತ ಮುಕ್ತೇಸರರು ದೇವದಾಸ್ ಶೆಟ್ಟಿ ಕೋಟೆದಡಿಗುತ್ತು ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿದರು ವಿಶ್ವನಾಥ್ ಎಲಿಯಾರ್ ಪದವು ಪ್ರಾರ್ಥನೆ ಪಂಡೇರು ಜನಪ್ರಿಯ ಯುವಕ ಮಂಡಲದ ಗೌರವ ಅಧ್ಯಕ್ಷರು ರವಿರಾಜ್ ರೈ ಸಭೆ ನಿಂತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು ಭಾಗ್ಯರಾಜ್ ಶೆಟ್ಟಿ ಸಭೆ ಸುಧಾರಿಕೆ ಮಂತೇರು ದೀಪಕ್ ಎಲಿಯಾರ್ ಸೊಲ್ಮೆ ಸಂದಾಯರು ಆತ್ಮೀಯ ವೀಕ್ಷಕ ಬಾಂಧವರೇ ಇಡೆಗು ಪೊಸಕುರಲದ ಇನ್ನಿತ ಸುದ್ದಿಗೊಂಚಲ್ ಮುಗಿದೊಂದುಲ್ಲ ನಿರಂತರ ಸುದ್ದಿಲಿಗೆ ತೋಂದು ಪ್ಲೇ ಪೊಸಕುರಲ್ 24x7